ದೀಪಾವಳಿಯ ಮೊದಲ ದಿನದಂದ್ರೆ ಸ್ನಾನದ ಹಬ್ಬ ಇರುತ್ತಲ್ವಾ, ನರಕ ಚತುರ್ದಶಿ ಅಂದು. ಅವತ್ತು ನಮ್ಮೂರ ಕಡೆ ಮಂಗಳೂರು ಕಡೆ ಒಂದು ಸ್ಪೆಷಲ್ ಬ್ರೇಕ್ಫಾಸ್ಟ್ ಅನ್ನು ಮಾಡ್ತಾರೆ, ತಿಂಡಿಯನ್ನ. ಅದೇನು ಅಂತಂದ್ರೆ ಖಾರ ಅವಲಕ್ಕಿ ಮತ್ತೆ ಬಾಳೆಹಣ್ಣಿನ ಕಾಂಬಿನೇಷನ್. ಇದಕ್ಕೆ ಪರಂದ ಬಜಲ್ ಅಂತ ಕೂಡ ಕರೀತಾರೆ. ಈ ಅದ್ಭುತ ಬ್ರೇಕ್ಫಾಸ್ಟ್ ಅನ್ನ ಹೇಗೆ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೇನೆ. ಈ ನನ್ನ ಸ್ಪೆಷಲ್ ರೆಸಿಪಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ ಕೂಡ. ಥ್ಯಾಂಕ್ಸ್ ಎಲ್ರಿಗೂ. ನೋಡಿ, ನಮ್ಮ ಊರಿನ ದೀಪಾವಳಿ ಸ್ಪೆಷಲ್ಗೆ ಮಾಡುವಂತಹ ಈ ಸಾಂಪ್ರದಾಯಿಕ ಬ್ರೇಕ್ಫಾಸ್ಟನ್ನು ಮಾಡಲಿಕ್ಕೆ ನಾನು ಈ ಪೇಪರ್ ಅವಲಕ್ಕಿ ಇದೆಯಲ್ವಾ, ದಪ್ಪ ಅವಲಕ್ಕಿ ಅಲ್ಲ, ಪೇಪರ್ ಅವಲಕ್ಕಿ ಒಂದು 1/4 kg ಅಷ್ಟು ತಗೊಂಡಿದ್ದೇನೆ. 1/4 kg ಅಷ್ಟು ತಗೊಂಡ್ರೆ ಒಂದು 4 ಜನ ಆರಾಮ್ಸೆ ತಿನ್ಬೋದು. ಹಾಗೆಯೇ ಇದಕ್ಕೆ ಬೇರೆ ಮೇನ್ ಇಂಗ್ರೀಡಿಯೆಂಟ್ಸ್ ಏನು ಅಂತಂದರೆ ನೋಡಿ, ಬೆಲ್ಲ ಅನ್ನು ಗುದ್ದಿ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ, ಕಾಯಿ ತುರಿ, ಮಸಾಲಕ್ಕೆ ಕೊತ್ತಂಬರಿ ಬೀಜ, ಜೀರಿಗೆ, ಹಾಗೆಯೇ ಹಸಿಮೆಣಸಿನಕಾಯಿ ಬೇಕಾಗುತ್ತೆ. ಮತ್ತು ನೋಡಿ, 2 ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ, ತುಪ್ಪ, ಕರಿ ಲೀವ್ಸ್, 3 ಕೆಂಪು ಮೆಣಸು, ಇಷ್ಟೆಲ್ಲ ಬೇಕಾಗುತ್ತೆ. ನಾನು ರೆಡಿ ಮಾಡ್ತಾ ನಿಮಗೆ ಯಾವುದ್ಯಾವುದನ್ನು ಎಷ್ಟೆಷ್ಟು ಹಾಕಬೇಕು ಅಂತ ಹೇಳ್ತೀನಿ. ಈ ಬಾಳೆಹಣ್ಣು ಇದೆಯಲ್ವ, ಇದು ಇವಾಗಲ್ಲ, ನಾವು ಕೊನೆಗೆ ಎಲ್ಲ ರೆಡಿ ಮಾಡಿ ತಿನ್ನುವಾಗ ಯೂಸ್ ಮಾಡುವಂಥದ್ದು. ಅದು ಕೂಡ ಹೇಗೆ ಅಂತ ಹೇಳ್ತೇನೆ. 3 ಟೇಬಲ್ ಸ್ಪೂನ್ ಅಷ್ಟು ಮನೆಯಲ್ಲೇ ಮಾಡಿರುವಂಥ ಶುದ್ಧ ತುಪ್ಪನ ತಗೊಂಡಿದ್ದೇನೆ. ಫ್ಲೇವರ್ ಇದ್ರದ್ದು ಸಖತ್ ಚೆನ್ನಾಗಿದೆ. ಒಂಚೂರು ಬಿಸಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಈ ತುಪ್ಪ ಇದೆಯಲ್ವ, ಸ್ವಲ್ಪ ಬಿಸಿ ಇರಬೇಕು, ಹಾಗೆಯೇ ಈ ಥರ ಇರಬೇಕು ನೋಡಿ. ದಪ್ಪ ಇದ್ದರೆ ಕರೆಕ್ಟಾಗಿ ಬರಲ್ಲ. ಈ ಖಾರ ಅವಲಕ್ಕಿ ಮಾಡಲಿಕ್ಕೆ ಮೊದಲು ನಾವು ಮಸಾಲನ ರೆಡಿ ಮಾಡ್ಕೋಬೇಕು. ಅದಕ್ಕೆ ಸ್ಟವ್ ಮೇಲೆ ಪ್ಯಾನ್ ಇಟ್ಟು ಅದೊಂಚೂರು ಬಿಸಿ ಆದ ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ಳಿ. 2 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜನ ಹಾಕೊತಾ ಇದ್ದೇನೆ. 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊತಾ ಇದ್ದೇನೆ. ಚೆನ್ನಾಗಿ ಹುರಿದ್ಕೊಳ್ಳಿದ್ನ, ಕರಟಿಸಬಾರ್ದು, ಕಮ್ಮಿ ಉರಿಟ್ಕೊಂಡು ಸ್ವಲ್ಪ ಇದನ್ನ ಫ್ರೈ ಮಾಡ್ಕೋಬೇಕು. ಇದೊಂಚೂರು ಫ್ರೈ ಆದ ನಂತರ ಮೆಣಸನ್ನು ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಹಾಗೇನೆ ಕರಿ ಲೀವ್ಸನ್ನು ಹಾಕೊಳ್ಳಿ. ಈಗ ಇದನ್ನ ಚೆನ್ನಾಗಿ ಹುರಿದ್ಕೋಬೇಕು ನಾವು. ಇದು ಎಷ್ಟು ನಾವು ಹುರಿದ್ಕೋಬೇಕು ಅಂತಂದರೆ ನೋಡಿ, ಈ ಕರಿ ಲೀವ್ಸ್ ಮತ್ತು ಈ ಮೆಣಸು ಇದೆಯಲ್ಲ, ಪರಪರ ಅಂತ ಆಗಬೇಕು. ಯಾಕಂತಂದರೆ ಕೊನೆಗೆ ನಮ್ಗೆ ಅದನ್ನ ಪುಡಿ ಮಾಡಲಿಕ್ಕೆ ಇರ್ತದೆ. ಹಾಗಂತ ಕರಟಿಸೋದಲ್ಲ, ಇಷ್ಟಾದರೆ ಸಾಕು. ಸ್ಟವನ್ನು ಬಂದ್ ಮಾಡಿ ಇಟ್ಬಿಡೋಣ. ನೋಡಿ, ಇದಾಗಿದೆ. ನಿಮಗೆ ಇದು ಕೇಳ್ತದಲ್ಲ ಪರಪರ ಅಂತ, ಇವಾಗ ಇದು ಚೆನ್ನಾಗಿ ಪುಡಿ ಆಗುತ್ತೆ. ಅದಕ್ಕೋಸ್ಕರ ನಾವಿಷ್ಟು ಇದನ್ನ ಹುರಿದ್ಕೋಬೇಕು. ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ. ಅಷ್ಟರಲ್ಲಿ ನಾವು ಬೇರೆ ಇದೆಲ್ಲ ರೆಡಿ ಮಾಡ್ಕೊಳ್ಳೋಣ. ಅವಲಕ್ಕಿ ಮಾಡಲಿಕ್ಕೆ ನಾನೊಂದು ಪಾತ್ರೆಯನ್ನು ತಗೊತಾ ಇದ್ದೇನೆ. ಇದಕ್ಕೆ ಇವಾಗ ನೋಡಿ 2 ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ತುಂಬ ದೊಡ್ಡ ಈರುಳ್ಳಿ ಏನಲ್ಲ, ಮೀಡಿಯಮ್ ಸೈಜ್ಡ್ ಈರುಳ್ಳಿ. ಆಮೇಲೆ 2 ಹಸಿಮೆಣಸಿನಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಈಗ ಇದಕ್ಕೆ 2 ಮುಷ್ಟಿಯಷ್ಟು ನಾನು ಕಾಯಿ ತುರಿನ ಹಾಕೊತಾ ಇದ್ದೇನೆ. 1 ಮುಷ್ಟಿಯಷ್ಟು ಬೆಲ್ಲನ ಹಾಕೊತಾ ಇದ್ದೇನೆ. ಬೆಲ್ಲ ಬೇಕಾದರೆ ಆಮೇಲೆ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಬೋದು. ನೋಡಿ, ಉಪ್ಪು 1/4 ಟೇಬಲ್ ಸ್ಪೂನ್ ಅಷ್ಟು ಸಾಕು, ಉಪ್ಪು ಜಾಸ್ತಿ ಬೇಡ. ಈಗ ಮೊದಲು ನಾವಿದನ್ನ ಇದೆಯಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಈರುಳ್ಳಿ ರಸ ಇದೆಯಲ್ವ, ಅದು ನೀಟಾಗಿ ಬಿಡಬೇಕು. ಹಾಗೆಯೇ ಕಾಯಿ ತುರಿದು ಹಾಲೆಲ್ಲ ಚೆನ್ನಾಗಿ ಬಿಡಬೇಕು. ನೋಡಿ, ಈ ಥರ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ನಾವು ಇದರದ್ದು ರಸ ಬಿಡೋ ಥರ ನಾವು ಮಿಕ್ಸ್ ಮಾಡಿಲ್ಲದಿದ್ದರೆ ಏನಾಗುತ್ತೆ ಅಂತಂದರೆ, ಅವಲಕ್ಕಿ ಹಾಕಿದ ಮತ್ತೆ ಇದು ಮಾಡ್ತೀವಲ್ವ, ಆವಾಗ ಅವಲಕ್ಕಿ ಗಟ್ಟಿ ಆಗುತ್ತೆ, ತಿನ್ನೋದಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ. ಈಗ ಈ ಮಸಾಲೆದು ಒಗ್ಗರಣೆ ಇದೆಯಲ್ವ, ಇದನ್ನ ಒಂಚೂರು ನಾವು ಪುಡಿ ಮಾಡ್ಕೋಬೇಕು. ಕೈಯಲ್ಲೇ ಈ ಥರ ಮಾಡಿಕೊಂಡ್ರೆ ಸಾಕು. ಈ ಒಗ್ಗರಣೆ ಇದೆಯಲ್ಲ, ಎಂಥ ಫ್ಲೇವರ್ ಬರುತ್ತೆ ಅಂತಂದರೆ, ಈ ಫ್ಲೇವರಿಗೆ ನಿಮಗೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ಸೂಪರ್ ಆಗಿದೆ. ಅದು ತುಪ್ಪದಲ್ಲಿ ಮಾಡಿರೋದಲ್ವಾ. ತುಪ್ಪ ಇಲ್ಲದಿದ್ದರೆ ಅಡುಗೆ ಏನಲ್ಲೂ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇವಾಗ ಈ ಒಗ್ಗರಣೆ ಮಸಾಲೆನ ಇದಕ್ಕೆ ಹಾಕೊಂಡ್ಬಿಡೋಣ. ಹಾಕ್ಕೊಂಡು ಮತ್ತೆ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ನೋಡಿ. ಖಾರ ಅವಲಕ್ಕಿದು ಮಸಾಲೆ ರೆಡಿ ಆಗಿದೆ. ಇವಾಗ ಇದಕ್ಕೆ ಅವಲಕ್ಕಿ ಹಾಕೊಳ್ಳೋಣ. ಮೊದಲಿಗೆ ಸ್ವಲ್ಪ ಅವಲಕ್ಕಿನ ಹಾಕಿ ಮಿಕ್ಸ್ ಮಾಡೋಣ. ನಾನೊಂದು ಅರ್ಧದಷ್ಟು ಅವಲಕ್ಕಿ ಹಾಕ್ಕೊಂಡಿದ್ದೇನೆ. ನೀಟಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ ಕೈಯಿಂದ. ಈ ಥರ ಕೈಯಿಂದನೇ ಮಾಡ್ಕೊಳ್ಳಿ, ಸೌಟು ಸ್ಪೂನ್ ಎಲ್ಲ ಆಗಲ್ಲ. ಇವಾಗ ಉಳಿದಿರೋ ಅವಲಕ್ಕಿನ ಹಾಕೊತಾ ಇದ್ದೇನೆ. ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾವು ಬಿಸಿ ಮಾಡಿದ ತುಪ್ಪದಲ್ಲಿ ಉಳಿದಿದೆಯಲ್ವ ತುಪ್ಪ, ಅದನ್ನ ಹಾಕ್ಕೊಂಡು ಕೊನೆಯದಾಗಿ ಒಂದ್ಸರಿ ಕಲಿಸ್ಕೊಳ್ಳೋಣ. ನೋಡಿ, ಬಾಯಿ ನೀರೂರಿಸುವಂತಹ ಖಾರ ಅವಲಕ್ಕಿ ರೆಡಿ ಆಗಿದೆ. ನೀವು ಇದಕ್ಕೆ ಬೆಲ್ಲ ಅಥವಾ ಉಪ್ಪು ಏನಾದರೂ ಬೇಕಿದ್ರೆ ಇವಾಗ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೋಬಹುದು. ನೋಡಿ, ತುಂಬಾ ಫ್ಲೇವರ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ. ಇದನ್ನ ಹೇಗೆ ತಿನ್ನೋದು ಅಂತಂದರೆ, ಹಣ್ಣಾಗಿರುವ ಕದಲಿ ಬಾಳೆಹಣ್ಣು ಅಥವಾ ಏಲಕ್ಕಿ ಬಾಳೆಹಣ್ಣು ಇರುತ್ತಲ್ವ, ಅದು ತುಂಬಾ ಚೆನ್ನಾಗಿದ್ರ ಜೊತೆ ಹೋಗುತ್ತೆ. ಬಾಳೆಹಣ್ಣನ್ನು ಈ ಥರ ಅವಲಕ್ಕಿಯಲ್ಲಿ ಮಿಕ್ಸ್ ಮಾಡಿ ತಿನ್ನಬೇಕು, ಅದೇ ಮಜಾ. ಬಾಳೆಹಣ್ಣನ್ನು ಮಿಕ್ಸ್ ಮಾಡಿ ತಿಂತಾ ಇದ್ದೇನೆ. ಅದ್ಭುತ ರೆಸಿಪಿ. ಟ್ರೈ ಮಾಡಿ, ಮರಿದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ.